जिंदाबाद जिंदाबाद एमएसएफ जिंदाबाद 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 एमएसएफ जिंदाबाद जिंदाबाद इंकलाब जिंदाबाद इंकलाब जिंदाबाद वी वांट जस्टिस वी वांट जस्टिस वी वांट जस्टिस वी वांट जस्टिस वी वांट जिंदाबाद एमएसएफ जिंदाबाद इंकलाब जिंदाबाद इंकलाब जिंदाबाद वी वांट जस्टिस 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 justice justice we want 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 justice zindabad 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 MSF zindabad MSF zindabad 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 MSF zindabad MSF zindabad we want justice we want justice we want justice ಇಂಪ್ಲಿಮೆಂಟ್ ಮಾಡಿರುವ ಕಾರಣದಿಂದಾಗಿ ಇದರ ವಿರುದ್ಧವಾಗಿ ಒಂದು ಯೂನಿವರ್ಸಿಟಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಇದಕ್ಕೆ ಆಗಮಿಸಿರುವಂತಹ ಇದರ MSF ರಾಜ್ಯ ಸಂಚಾಲಕರಾದಂತಹ ಇಸ್ರಾರ್ ಗೂಡಿಯಾವಲಿ ಇವರಿಗೂ ಸ್ವಾಗತವನ್ನು ಹೇಳುತ್ತಾ, ಅದೇ ರೀತಿ ಫಾತಿಮಾ ತಹೀಲಿಯಾ ಅಡ್ವೊಕೇಟ್ ಫಾತಿಮಾ ತಹೀಲಿಯಾ ನ್ಯಾಷನಲ್ ಇನ್ನು ಕೆಲವೇ ನಿಮಿಷದಲ್ಲಿ ಬರಲಿದ್ದಾರೆ. ಅದೇ ರೀತಿ NSCA ಇದರ ಪದಾಧಿಕಾರಿಗಳಾದ ಫಿರೋಜ್ ಮಲಾರ್ ಇವರಿಗೂ ಸ್ವಾಗತವನ್ನು ಹೇಳುತ್ತಾ, ಮುಂದೆ ನಿಮ್ಮ ಮುಂದೆ ಇಸ್ರಾರ್ ಗೂಡಿಯಾವಲಿ ಇದರಲ್ಲಿರುವಂತಹ ಈ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಇಸ್ರಾರ್ ಗೂಡಿಯಾವಲಿ ಇವರೊಂದಿಗೆ ಹೇಳಿಕೊಳ್ತೇವೆ. We want justice. We want justice. We want justice. ಆತ್ಮೀಯ MSF ನ ಕಾರ್ಯಕರ್ತರೇ, ಅದೇ ರೀತಿ ನಮಗೆ ರಕ್ಷಕರಾಗಿ ನಿಂತಿರುವಂತಹ ನಮ್ಮ ಪೊಲೀಸ್ ಬಾಂಧವರು, ಇವತ್ತು ಏನು ನಾವು NEP ವಿರುದ್ಧ ವಿದ್ಯಾರ್ಥಿಗಳಿಗೆ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಇವತ್ತು ನಾವು ಬೀದಿಗಿಳಿದು ಹೋರಾಡುವಂತಹ ಸ್ಥಿತಿ ಎದುರಾಗಿದೆ. ಪ್ರಸ್ತುತ ದೇಶದಲ್ಲಿ ಅದೆಷ್ಟೋ ಸಮಸ್ಯೆಗಳು ಎದುರಾಗ್ತಾ ಇದೆ. ಕೊರೋನಾ ಬಂದ ನಂತರ ಆ ಸಮಸ್ಯೆಗಳು ಇನ್ನೂ ಕೂಡ ಹೆಚ್ಚಾಗ್ತಾ ಇದೆ. ದಿನನಿತ್ಯದ ಅತ್ಯಾಚಾರ, ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆ, ಇಂತಹದನ್ನು ನಾವು ಸಾಮಾನ್ಯವಾಗಿ ದಿನನಿತ್ಯ ಪೇಪರ್ ಟಿವಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಅದನ್ನೆಲ್ಲ ಬಿಟ್ಟು NEP ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅನ್ನುವಂಥದ್ದು ಜಾರಿಗೆ ತಂದು ವಿದ್ಯಾರ್ಥಿಗಳನ್ನು ದಿಕ್ಕು ತಪ್ಪಿಸುವಂತಹ ಪ್ರಯತ್ನ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಕಳೆದ ಬಾರಿ ಕ್ಲಾಕ್ ಟವರ್ ಬಳಿ ನಾವು ಒಂದು ಮಾತಲ್ಲಿದ್ವಿ, ಒಂದು ವೇಳೆ ಈ ಕಾಯ್ದೆಯನ್ನು ತಾವು ಕೈ ಬಿಡದಿದ್ದರೆ ಮುಂದೊಂದು ದಿನದಲ್ಲಿ ನಾವು ಖಂಡಿತವಾಗಿ ಯೂನಿವರ್ಸಿಟಿ ಚಲೋವನ್ನು ಮಾಡ್ತೀವಿ ಕೂಡ ಇವತ್ತು ನಾವು ಅದರ ನೀತಿಯಾಗಿ MSF ವತಿಯಿಂದ ನಾವು ಮಾಡಿದ್ದೀವಿ. ಖಂಡಿತವಾಗಿ ಮುಂದಿನ ಒಂದು ದಿನಗಳಲ್ಲಿ ಈ ಒಂದು ನೀತಿ ಮತ್ತೊಮ್ಮೆ ಅನುಷ್ಠಾನಗೊಳಿಸಿದಲ್ಲಿ ವಿಧಾನಸೌಧದ ಮುಂಗಡೆ ನಾವು ಪ್ರತಿಭಟನೆ ಮಾಡಲಿಕ್ಕೆ ನಾವು ಸಿದ್ಧವಿದ್ದೀವಿ, ನಾವು ಮಾಡಿ ತೋರಿಸ್ತೀವಿ. ಇವತ್ತು ಕೇಂದ್ರ ಸರ್ಕಾರ ಏನ್ ಜಾರಿಗೆ ತಂದಿದೆ NEP ಅನ್ನುವಂಥದ್ದು ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಚೆಲ್ಲಾಡುವಂತಹ ಒಂದು ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಬಸ್ ಪಾಸ್ ಇರ್ಬೋದು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಇರ್ಬೋದು, ಇಂತಹದನ್ನು ಬಿಟ್ಟು ಯಾವುದೋ ಒಂದು ನಾಗ್ಪುರ್ ಎಜುಕೇಶನ್ ಸಿಸ್ಟಮ್ ಅನ್ನು ನಮ್ಮ ದೇಶಕ್ಕೆ ತಂದು ದೇಶದ ಶಿಕ್ಷಣದಲ್ಲಿ ಒಂದು ಮಹತ್ವಪೂರ್ಣವಾದ ಬದಲಾವಣೆಯನ್ನು ತರ್ತಾ ಇದ್ದೀರಲ್ಲ ಸ್ವಾಮಿ. ಇಂತಹ ಬದಲಾವಣೆ ತಂದು ತಮಗೆ ಸಾಧಿಸುವುದಾದ್ರೆ ಏನಂತ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಖ್ಯವಾಗಿ ಏನಂತ ಹೇಳಿದ್ರೆ, ಅಧಿಕಾರಿಗಳು ಏನು ಮಾಡ್ಲಿಕ್ಕೆ ಸಂದರ್ಭದಲ್ಲಿ ಆಗುದಿಲ್ಲ. ಯಾಕಂದ್ರೆ ಕೇಂದ್ರದಿಂದ ಬಂದಂತಹ ಆದೇಶವನ್ನು ಪಾಪ ಅವರು ಮಾಡ್ಲೇಬೇಕು, ಅನುಷ್ಠಾನವನ್ನು ತರಲೇಬೇಕು. ಆದ್ರೂ ಕೂಡ ಒಂದು ವಿದ್ಯಾರ್ಥಿಗಳ ಪೋಷಕರ ಜೊತೆ ಚರ್ಚಿಸದೆ, ವಿದ್ಯಾರ್ಥಿಗಳ ಅಧಿಕಾರಿಗಳ ಶಿಕ್ಷಣ ಅಧಿಕಾರಿಗಳೊಂದಿಗೆ ಚರ್ಚಿಸದೆ ನೇರವಾಗಿ NEP ಅನ್ನುವಂಥದ್ದು ವಿಧಾನಸೌಧದಲ್ಲಿ ತಾವು ಅನುಷ್ಠಾನಗೊಳಿಸ್ತಾ ಇದ್ದೀರಲ್ಲ, ಇದರಲ್ಲಿ ತಾವು ಸಾಧಿಸುವುದಾದ್ರೆ ಏನಂತ ನಾವು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಖಂಡಿತವಾಗಿ ನಾವು ಹೇಳ್ತಾ ಇದ್ದೀವಿ, ಮೊನ್ನೆ ನಾವೊಂದು ಪೇಪರ್ ಸ್ಟೇಟ್ಮೆಂಟ್ ಅಲ್ಲಿ ನೋಡಿದ್ವಿ, ನಮ್ಮ ಮಾನ್ಯ ಕುಲಸಚಿವರೊಂದು ಸ್ಟೇಟ್ಮೆಂಟ್ ನೀಡಿದ್ರು, NEP ಅನ್ನು ನಾವು ಜಾರಿಗೆ ತರ್ತೀವಿ ಅಂತ. ಖಂಡಿತವಾಗಿ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, MSF ಖಂಡಿತವಾಗಿ ಈ ಒಂದು ಅನುಷ್ಠಾನವನ್ನು ಜಾರಿಗೆ ತರಲಿಕ್ಕೆ ನಾವು MSF ಜಿಂದಾಬಾದ್ 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 MSF ಜಿಂದಾಬಾದ್ 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 ದೇಶದಲ್ಲಿ ಆಗ್ತಾ ಇರುವಂತಹ ಸಾಕಷ್ಟು ಅನಾಚಾರಗಳು,
ಇವತ್ತು GDP ಅಂತ ಹಿಡಿದುಕೊಂಡು ಯಾವುದೇ ರೀತಿ ಒಬ್ಬ ಬಡವನಿಗೆ ಆಗ್ಲಿ ಒಂದು ನೆಮ್ಮದಿಯಿಂದ ನಿದ್ರೆ ಇರದೆ ಇವತ್ತು ಅದೆಷ್ಟೋ ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡ್ತಾ ಅದನ್ನು ಒಂದು ಮರೆಮಾಚಲಿಗೋಸ್ಕರ ಈ NEP ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಓದ್ಬೇಕಾ ಅಥವಾ ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕಂತ ಸ್ಥಿತಿ ಇವತ್ತು ಎದುರಾಗಿದೆ. ಮುಂದೆ ಒಂದು ಕಾಲವಿತ್ತು, ವಿದ್ಯಾರ್ಥಿಯ ಭವಿಷ್ಯ ಯಾವ ರೀತಿ ಅಂತ ಹೇಳಿದ್ರೆ, ವಿದ್ಯಾರ್ಥಿ ಒಂದು ಶಾಲೆಗೆ ಹೋದ ಅಂತ ಹೇಳಿದ್ರೆ ಒಂದು ದೇಶ ಕಟ್ಟಲಿಕ್ಕೆ ಅಥವಾ ಒಂದು ದೇಶ ಬೆಳೆಸಲಿಕ್ಕೆ ಒಂದು ವಿದ್ಯಾರ್ಥಿಗಳು ಬಹಳಷ್ಟು ಪ್ರಮುಖ ಪಾತ್ರ ವಹಿಸಬೇಕಾಗಿತ್ತು. ಆದ್ರೆ ಇವತ್ತು ಏನಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಕಾಲೇಜಲ್ಲಿ ಇರೋಕ್ಕಿಂತ ಜಾಸ್ತಿ ಬೀದಿಗಿಳಿದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂತಹ ಸ್ಥಿತಿ ಎದುರಾಗಿದೆ. ಅಷ್ಟೊತ್ತು ಕೀಳ್ಮಟ್ಟದ ಸರ್ಕಾರ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಚೆಲ್ಲಾಟವನ್ನು ಆಡ್ತಾ ಇದೆ. ಯಾವುದೇ ಒಂದು ಸೌಲಭ್ಯವನ್ನು ವಿದ್ಯಾರ್ಥಿಗಳಿಗೆ ನೀಡದೆ, ಅದೆಷ್ಟೋ ಕಾಲೇಜ್ಗಳಲ್ಲಿ ಇವತ್ತು ಫೀಸ್ ಇಲ್ಲದೆ, ಫೀಸ್ಗೆ ಹಣ ನೀಡದೆ, ಪಾಪ ಆ ತಾಯಿ ಆ ತಂದೆ ದಿನ ಕೆಲಸ ಕೂಲಿ ಮಾಡ್ತಾ 500 ರೂಪಾಯಿ ಸಂಬಳದಲ್ಲಿ ಮನೆಯ ರೇಷನ್, ಕರೆಂಟ್ ಬಿಲ್ ಇಂತಹ ಸಾಕಷ್ಟು ಕಷ್ಟಗಳನ್ನು ಹೊತ್ಕೊಂಡು ತಮ್ಮ ವಿದ್ಯಾರ್ಥಿಗಳ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ರೂಪೀಕರಣ ಮಾಡಬೇಕಂತ, ತಮ್ಮ ಮಕ್ಕಳು ನಮ್ಮ ಹಾಗೆ ಆಗ್ಬಾರ್ದು ಅಂತ. ಇವನ್ ನನ್ನ ತಂದೆ ತಾಯಿಯು ಕೂಡ ಹೌದು, ಒಂದು ಕಷ್ಟದಲ್ಲಿ ಎಲ್ಲರ ತಂದೆ ತಾಯಿ. ಇವತ್ತು ನೀವು ನನ್ನ ಮಾತು ಕೇಳುವಂತ ಪ್ರತಿಯೊಬ್ಬರು ತಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಯಾವುದೇ ಒಂದು ತಂದೆ ತಾಯಿ ಇರ್ಬೋದು, ಒಂದು ಆಸೆ ಏನಂತ ಹೇಳಿದ್ರೆ ತಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ತಮ್ಮ ಮಕ್ಕಳಿಗೆ ಒಳ್ಳೆ ಕೆಲಸ ಆಗ್ಬೇಕು, ತಮ್ಮ ಮಕ್ಕಳು ಉನ್ನತ ಅಧಿಕಾರಿಗಳಾಗ್ಬೇಕು, ತಮ್ಮ ಮಕ್ಕಳು ದೇಶದ ಒಂದು ಒಳ್ಳೆ ಪ್ರಜೆ ಆಗ್ಬೇಕು ಅನ್ನುವಂತ ಕನಸು ಪ್ರತಿಯೊಂದು ತಂದೆ ತಾಯಿ ಇವತ್ತು ಕಟ್ತಾ ಇದ್ದಾರೆ. ಆದ್ರೆ ಈ ತಂದೆ ತಾಯಿಯ ಕನಸಿಗೆ ನೇರವಾಗಿ ಸರ್ಕಾರವೇ ಬಲಿ ನೀಡ್ತಾ ಇದೆ ಅನ್ನುವಂಥದ್ದು ಖೇದಕರ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಿಜಕ್ಕೂ ನಾವು ನಮ್ಮ ಪರಿಸ್ಥಿತಿ ನೋಡುವಾಗ ನಮ್ಗೆ ನಾಳು ಬರ್ತದೆ. ಇವತ್ತು ನಾವು ಈ ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಕೇವಲ ಒಂದು ಸಂಘಟನೆ ಹೆಸರಿಗೋಸ್ಕರ ನಾವು ಮಾಡ್ತಾ ಇಲ್ಲ. ಖಂಡಿತವಾಗಿ ಇದು ನೀವು ಮೊದಲಿಗೆ ತಿಳ್ಕೊಳ್ಬೇಕಾಗಿದೆ ಅಂತ ಹೇಳಿದ್ರೆ, ನಮ್ಮ ಸಂಘಟನೆ ನಾವು ಎಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನಾವು ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಖಂಡಿತವಾಗಿ ನಾವು ಆ ಒಂದು ಉದ್ದೇಶದಲ್ಲಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದಲ್ಲ. ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಅದು ಯಾವುದೇ ಜಾತಿಯ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಒಂದೇ ವಿದ್ಯಾರ್ಥಿ, ನಮ್ಮ ಜಾತಿ ಒಂದೇ ವಿದ್ಯಾರ್ಥಿ. ಇವತ್ತು ಕ್ಯಾಂಪಸ್ ನಲ್ಲಿ ಆಗ್ತಿರುವಂತದ್ದು ಏನಂತ ಹೇಳಿದ್ರೆ, ಸಾಕಷ್ಟು ರಾಜಕೀಯ ಪಕ್ಷಗಳು ಹೋಗಿ ಅವರ ಮಧ್ಯದಲ್ಲಿ ಒಡಕೊಂಡು ತಂದು ಇವತ್ತು ಆ ಜಾತಿಯವರ ಹತ್ರ ಮಾತಾಡಬಾರ್ದು, ಈ ಜಾತಿಯವರ ಹತ್ರ ಮಾತಾಡಬಾರ್ದು. ವಿದ್ಯಾರ್ಥಿಗಳಲ್ಲಿ ಕ್ಯಾಂಪಸ್ಗಳಲ್ಲಿ ಮುಂದೊಂದು ಕಾಲದಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ, ಹಬ್ಬ ಅಂತ ಬಂದ ತಕ್ಷಣ ನಾವು ಹಿಂದೂವರ ಮನೆಗೆ ಹೋಗಿ ಗಣೇಶ ಚತುರ್ಥಿ ಅನ್ನುವಂತಹ ಹಬ್ಬವನ್ನು ನಾವು ಒಟ್ಟಿಗೆ ಸೇರ್ಕೊಂಡು ಆಚರಿಸ್ತಾ ಇದ್ವಿ. ರಂಜಾನ್ ಅಂತ ಬರುವಾಗ ಅವ್ರ 10 ಜನ ನಮ್ಮನೆ ಬರುವುದು, ಬೆಳಗ್ಗೆ ಬಂದು ಅದನ್ನು ಒಟ್ಟಿಗೆ ಕೂಡ ಆಚರಿಸ್ತಾ ಇದ್ವಿ. ಆದ್ರೆ ಆ ಕಾಲ ಎಲ್ಲ ಇವತ್ತು ಸಂಪೂರ್ಣವಾಗಿ ಬದಲಾಗ್ತಾ ಹೋಗ್ತಾ ಇದೆ. ಸಾಕಷ್ಟು ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಸ್ಥಿತಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ ಅನ್ನುವಂಥದ್ದು. ಪ್ರತಿಯೊಂದು ಇದಕ್ಕೆಲ್ಲ ಒಂದು ಕಡಿವಾಣ ಹಾಕಿ ಮುಖ್ಯವಾಗಿ NEP ನ್ಯಾಷನಲ್ ಎಜುಕೇಶನ್ ಪಾಲಿಸಿ, ಇದರ ಸಾಧಕ ಬಾಧಕ ನೋಡುವುದಾದ್ರೆ ಎಜುಕೇಶನ್ ಪಾಲಿಸಿಯಿಂದ ಜಾಸ್ತಿ ನಮಗೆ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಆಗ್ತಾ ಇದೆ. ಡಿಪ್ಲೊಮಾ ಅನ್ನುವಂತಹ ಕೋರ್ಸ್ ಅನ್ನು ಸ್ನಾತಕೋತ್ತರ ಪದವಿಯಿಂದ ಕೆಳಗಿಳಿಸ್ತಾ ಇದ್ದಾರೆ. ನಿಜಕ್ಕೂ ನೋಡ್ಬೇಕಾದ್ರೆ ವಿದ್ಯಾರ್ಥಿಗಳ ಜೀವನದಲ್ಲಿ ಅದು ಎಷ್ಟು ಕಷ್ಟಗಳನ್ನು ನೀನು ಅನುಭವಿಸಬೇಕಾದ್ರೆ ನಾವು ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ಒಂದು ವಿದ್ಯಾರ್ಥಿ ಡಿಗ್ರಿ ಮುಗಿದ ತಕ್ಷಣ ಅಥವಾ ತಮ್ಮ ಡಿಪ್ಲೊಮಾ ಮುಗಿದ ತಕ್ಷಣ ಇವತ್ತು ಯಾವುದೋ ಒಂದು ವಿದ್ಯಾರ್ಥಿಗಳಿಗೆ ಕೆಲಸ ಸಿಗ್ತಾ ಇಲ್ಲ. ನೀವು ನೋಡಿ ಬೇಕಾದ್ರೆ ಯಾವುದೇ ವಿದ್ಯಾರ್ಥಿಗಳಿಗೆ ಇವತ್ತು ಕೆಲಸ ಸಿಗ್ತಾ ಇಲ್ಲ. ಹೊರಗಿನ ದೇಶದಲ್ಲಿ ಇಲ್ಲಿಂದ ಕಲಿತಂತಹ ವಿದ್ಯಾರ್ಥಿಗಳು, ಇಲ್ಲಿಂದ ಡಿಗ್ರಿ ಆದಂತಹ ವಿದ್ಯಾರ್ಥಿಗಳು ಇವತ್ತು ಹೋಟೆಲ್ಗಳಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ರೋಡ್ ಸೈಡ್ ನಲ್ಲಿ ಫಾಸ್ಟ್ ಫುಡ್ ಮಾಡ್ತಾ ಇರುವಂತಹ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ತಂದೆ ತಾಯಿ ಕಲಿಸುವಂತದ್ದು ನಾವು ಪಡ್ತಂತಹ ಕಷ್ಟ ನಮ್ಮ ಮಕ್ಕಳಿಗೆ ಬರಬಾರ್ದು ಅಂತ ಹೇಳಿ ಅದೆಷ್ಟೋ ತಂದೆ ತಾಯಿ ರಾತ್ರಿ ಕಣ್ಣಲ್ಲಿ ಕಣ್ಣೀರು ಸುರಿಸುವಂತ ಕೆಲಸ ಮಾಡಿ ಬೆಳಗ್ಗೆ ಫೀಸಿಗಾಗಿ ಮಕ್ಕಳು, ಅಪ್ಪ ನನಗೆ 30,000 ಫೀಸ್ ಬಂದಿದೆ, 40,000 ಫೀಸ್ ಬಂದಿದೆ, ಒಂದು ವೇಳೆ ಫೀಸ್ ಕಟ್ಟದಿದ್ರೆ ನಾಳೆ ನನ್ನನ್ನು ಶಾಲೆಗೆ ಸೇರಿಸುವುದಿಲ್ಲ ಅಂತ ಹೇಳುವಾಗ ತಂದೆ ಹೇಳುದಿಲ್ಲ, ನೀನು ಕಾಲೇಜ್ ಬಿಡುವಂತ ತಂದೆ ಹೇಳುದಿಲ್ಲ, ತಾಯಿ ಹೇಳುದಿಲ್ಲ, ಸಾಕು ಮಗನ್ ನೀನು ಕಾಲೇಜ್ ಬಿಡು, ನೀನು ಕೆಲಸಕ್ಕೆ ಹೋಗುವಂತ ಯಾವ ತಂದೆ ತಾಯಿ ಹೇಳುದಿಲ್ಲ. ಅದೆಷ್ಟೇ ಕಷ್ಟ ಇದ್ರೂ ಕೂಡ ಬೆಳೆಗೆ ಹೋಗಿ ಯಾರನ್ನೆಲ್ಲ ಕಾಲಿಡುದು, ಯಾರದೆಲ್ಲ ಮನೆ ಹತ್ರ ಹೋಗಿ ನನ್ನ ಮಗನಿಗಾಗಿ ಫೀಸ್ ಬೇಕು, ನನ್ನ ಮಗಳಿಗಾಗಿ ಫೀಸ್ ಬೇಕು, ದಯವಿಟ್ಟು ಅದನ್ನು ನಮ್ಗೆ ಶೇಖರಿಸಿ ಕೊಡಿ ಅಂತ ಯಾರದೆಲ್ಲ ಕಾಲಿಡ್ಕೊಂಡು ಬಂದು 30-40 ಸಾವಿರ ಫೀಸ್ ಕಟ್ಟುವಾಗ ಇಂತ ಒಂದು ದರಿದ್ರ ಎಜುಕೇಶನ್ ಪಾಲಿಸಿ ನೀವು ತರ್ತಾ ಇದ್ದೀರಲ್ಲ, ನಿಜಕ್ಕೂ ನಿಮ್ಗೊಂದು ನಾಚಿಕೆ ಆಗ್ಬೇಕು. ನಿಮ್ಮ ಮಕ್ಕಳನ್ನು ನೀವು ಲಂಡನ್ ಯೂನಿವರ್ಸಿಟಿಯಲ್ಲಿ ಕಲಿಸ್ತೀರಾ, ಹೊರಗಿನ ದೇಶದಲ್ಲಿ ಯೂನಿವರ್ಸಿಟಿಯಲ್ಲಿ ತಮ್ಮ ಮಕ್ಕಳನ್ನು ಕರೆಸಿ ಒಳ್ಳೆ ಎಜುಕೇಶನ್ ನೀವು ನೀಡ್ತಾ ಇದ್ದೀರಾ. ಅದೇ ಪಾಪದವರ ಅವಸ್ಥೆಯನ್ನು ಸ್ವಾಮಿ. ವೋಟ್ ಬರುವಾಗ ನೀವು 5 ವರ್ಷಕ್ಕೊಮ್ಮೆ ಬಂದು ನಾವು ಆ ರೀತಿ ಮಾಡಿ ಕೊಡ್ತೀವಿ, ಈ ರೀತಿ ಮಾಡಿ ಕೊಡ್ತೀವಿ ಅಂತ ತಾವು ಭರವಸೆ ನೀಡ್ತೀರಾ. ಯಾವುದೇ ಸರ್ಕಾರ ಇರಲಿ, ಒಂದೇ ಸರ್ಕಾರಕ್ಕೆ ನಾವು ದೂಡ್ತಾ ಇಲ್ಲ, ಪ್ರತಿಯೊಂದು ಸರ್ಕಾರದ ವಿಷಯ ಹೇಳ್ತಾ ಇರೋದು. ವಿದ್ಯಾರ್ಥಿಗಳ ಅಂತ ಭವಿಷ್ಯ ಬರುವಾಗ ನಮ್ಗೆ ಸರ್ಕಾರದ ಯಾವುದೇ ರೀತಿ ಚಿಂತನೆ ಇಲ್ಲ, ನಮ್ಮ ಕೆಲಸ ನಮ್ಗೆ ಆಗ್ಬೇಕು. ಇವತ್ತು ಸ್ಕಾಲರ್ಶಿಪ್ ನ ಹಣ ಸಿಗ್ತಾ ಇಲ್ಲ. ಅದೆಷ್ಟೋ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಹೊರಗಿನ ಜಿಲ್ಲೆಯಿಂದ ಬಂದು ನಮ್ಮ ಜಿಲ್ಲೆಯಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ನಮ್ಮ ಜಿಲ್ಲೆಯಿಂದ ಹೋಗಿ ಇನ್ನೊಂದು ಜಿಲ್ಲೆಯಲ್ಲಿ ಹೋಗಿ
ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸ್ಕಾಲರ್ಶಿಪ್ ನ ವ್ಯವಸ್ಥೆ ಇವತ್ತು ಸರ್ಕಾರದಿಂದ ಆಗ್ತಾ ಇಲ್ಲ. ಅದು ಬಿಡಿ, 700-800 ರೂಪಾಯಿ ಇರುವಂತಹ ಒಂದು ಬಸ್ ನ ವ್ಯವಸ್ಥೆ ಕೂಡ ಇಲ್ಲಿ ಆಗ್ತಾ ಇಲ್ಲ. ಇವತ್ತು ಇವತ್ತು ಬೆಳಗ್ಗೆ ನಾವು ಬರುವಾಗ ನಾವು ನೋಡಿದ್ವಿ, ಏನಂತ ಹೇಳಿದ್ರೆ ಅದ್ಯಾವುದೋ ಒಂದು ಕಾಲೇಜ್, ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರತಿಷ್ಠಿತ ಕಾಲೇಜ್ ನಲ್ಲಿ ಫೀಸ್ ಕಟ್ಟದಿದ್ದರೆ 25,000 ಫೈನ್ ಅಂತ. ಅಲ್ಲಿ 75,000 ಫೀಸ್ ಅಂತ, ಆಲ್ರೆಡಿ ಫೀಸ್ ಕಟ್ಟದಿದ್ರೆ ಅದಕ್ಕೆ 25,000 ಫೈನ್ ಅಂತ. ಆ ವಿದ್ಯಾರ್ಥಿ ನಮಗೆ ಕರೆ ಮಾಡಿ ಹೇಳಿದ್ರು, ಇದಕ್ಕೆ ಏನಾದ್ರೂ ಒಂದು ಪರ್ಯಾಯ ಉಂಟಂತ. ಅದಕ್ಕೆ ನಾವ್ ಹೇಳಿದ್ವಿ, ಇಂಪ್ಲೂಯೆನ್ಸ್ ಮಾಡಿ ಏನಾದ್ರೂ ಮಾಡೋಣ. ಅದಕ್ಕೆ ಅವ್ರು ಹೇಳ್ತಾರೆ, ಇಂಪ್ಲೂಯೆನ್ಸ್ ಆಗುದಿಲ್ಲ ಸ್ವಾಮಿ, ಯಾಕಂದ್ರೆ ಎಲ್ಲ ರಾಜಕಾರಣಿಗಳಿಗೆ ಆ ಕಾಲೇಜಿಂದ ಫಂಡ್ ಹೋಗ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೋಡಿ, ನಮ್ಮ ಒಂದು ಎಜುಕೇಶನ್ ಸಿಸ್ಟಮ್ ಎಷ್ಟರ ಮಟ್ಟಿಗೆ ಕೀಳಾಗ್ತಾ ಇದೆ. ಇವತ್ತು ವಿದ್ಯಾರ್ಥಿಗಳು ಎಷ್ಟೊಂದು ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಅದೆಷ್ಟು ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ ಈ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ. ನಮ್ಮ ರಾಜ್ಯ ಸರ್ಕಾರದ ವಿಷಯಕ್ಕೆ ಬರ್ಬೇಕಾದ್ರೆ, ಇವರು ಮಾಡಿದಂತಹ 5 ವರ್ಷದ ಆಡಳಿತದಲ್ಲಿ ಇನ್ನೇನು 1.5 ವರ್ಷ 2 ವರ್ಷ ಏನೋ ಬಾಕಿ ಇದೆ. ಈ 3 ವರ್ಷದಲ್ಲಿ MLAಗಳನ್ನು ಪರ್ಚೇಸ್ ಮಾಡ್ಲಿಕ್ಕೆ ಇವರಿಗೆ ಕೋಟಿ ಹಣ ಉಂಟು. ಒಂದೊಂದು ಮನೆಯಲ್ಲಿ ರೈಡ್ ಆದ್ರೆ ಕರ್ನಾಟಕವನ್ನು ಬೆಲೆ ತೆಗಿಬೇಕಾದಂತಹ ಹಣ ಒಬ್ಬೊಬ್ಬ ರಾಜಕಾರಣಿಗಳ ಮನೆಯಲ್ಲಿದೆ. ಇಂತಹ ಸಂದರ್ಭದಲ್ಲಿ 1 ರೂಪಾಯಿ ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ ನೀಡಲಿಕ್ಕೆ ನಾವು ಹೋರಾಟ ಮಾಡಬೇಕು. DC ಆಫೀಸ್ ಮುಂದ್ಗಡೆ, ಮೈನಾರಿಟಿ ಆಫೀಸ್ ಮುಂದ್ಗಡೆ, ಶಿಕ್ಷಣಾಧಿಕಾರಿಗಳ ಆಫೀಸ್ ಮುಂದ್ಗಡೆ ನಾವು ಹೋರಾಟ ಮಾಡಬೇಕು. ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇರೋದು, ನಾವು ಕಟ್ಟಂತ ಟ್ಯಾಕ್ಸ್ ಅನ್ನು ನಾವು ಕೇಳ್ತಾ ಇರೋದು. ನಿಮ್ಮ ಹತ್ರ ಭಿಕ್ಷೆ ಬೇಡುವಂತದಲ್ಲ. ನೀವು ನಿಮ್ಮ ಕೈಯಿಂದ ಏನು ಹಣವನ್ನು ಕೊಡ್ತಾ ಇರೋದಲ್ಲ. ನಿಮ್ಮ ಆಸ್ತಿಯಿಂದ ನಿಮ್ಮ ಹಣವನ್ನು ನಾವು ಕೇಳ್ತಾ ಇಲ್ಲ. ನಿಮ್ಮ ಖಜಾನೆಯಿಂದ ನಾವು 10 ರೂಪಾಯಿ ಕೇಳ್ತಾ ಇಲ್ಲ. ನಮ್ಮ ದುಡ್ಡು, ನಾವು ನಮ್ಮ ತಂದೆ ತಾಯಿ ಸಂಪಾದಿಸಿದಂತ ಟ್ಯಾಕ್ಸ್ ಕಟ್ಟುವಂತ ಹಣವನ್ನು ನಾವು ಕೇಳ್ತಾ ಇದೀವಿ, ನಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ. ಅಂದಾಗೆ ನೀವು ಮಾಡುವಂತಹ ಒಂದು ಅದ್ಭುತ ಕೆಲಸಕ್ಕಾಗಿ ನಾವು ಕೇಳ್ತಾ ಇಲ್ಲ. ಇವತ್ತು ನಿಮ್ಮ ಕೆಲಸವನ್ನು ನೋಡ್ತಾ ಇದ್ರೆ ಡೈಲಿ ನಾವು ಟಿವಿಯಲ್ಲಿ ನೋಡ್ತಾ ಇದೀವಿ, ನಿಮ್ಮ ಒಂದು ಅದ್ಭುತವಾದಂತಹ ಕೆಲಸ, ತಮ್ಮ ಒಂದು ಪ್ರಭಾವಿ ಸಚಿವರ ಒಂದು ಮನರಂಜನೆಯ ಆಟ, ನಿಮ್ಮೊಂದು ಸಾಕಷ್ಟು ನಾವು ಇವತ್ತು ಟಿವಿಯಲ್ಲಿ ನಾವು ನೋಡ್ತಾ ಇದೀವಿ. ಇದನ್ನೆಲ್ಲ ನಾವು ಬದಿಗಿಟ್ಟು ನಮಗೆ ಯಾವುದೇ ರೀತಿ ದೇಶದ ಅಭಿವೃದ್ಧಿಯ ವಿಷಯದಲ್ಲಿ ಇರ್ಬೋದು, GDP ಇರ್ಬೋದು, ಪೆಟ್ರೋಲ್ ಬೆಲೆ ಇರ್ಬೋದು, ಬೆಲೆ ಏರಿಕೆ ಇರ್ಬೋದು, ಅದೆಲ್ಲ ಆರ್ಥಿಕ ಸಮಸ್ಯೆ, ಅದೆಲ್ಲ ನಾವು ಒಪ್ಕೊಳ್ತೀವಿ ಸ್ವಾಮಿ. ಆದ್ರೆ ನಾವ್ ಹೇಳ್ತಾ ಇರುವಂತದ್ದು ಈ NEP ಅನ್ನುವಂಥದ್ದು ನೀವು ಯಾಕೆ ತರುವಂತ ಒಂದು ಉದ್ದೇಶವಂತ ಆದ್ರೆ ಏನು? ನಿಮ್ಮ ಈ NEP ಅಂತ ಹೇಳಿದ್ರೆ ನೀವು ನಿಮ್ಮ ಸ್ವಯಂ ಸೇವಕರಿಗೆ ನೀವು ಕಳಿಸ್ಕೊಡಿ. ಅದು ಬಿಟ್ಟು ನಮ್ಮಂತಹ ಬುದ್ಧಿವಂತ ವಿದ್ಯಾರ್ಥಿಗಳಿಗೆ ನಿಮ್ಮ ಈ NEP ಯ ಪಾಠ ಖಂಡಿತವಾಗಿ ಅಗತ್ಯವಿಲ್ಲ. ಇದನ್ನು ಅನುಷ್ಠಾನ ಮಾಡಲಿಕ್ಕೆ ನಾವು ಖಂಡಿತವಾಗಿ ಬಿಡುವುದಿಲ್ಲ. ಕೊನೆಯದಾಗಿ ನಾನೊಂದು ಮಾತು ಹೇಳ್ತಾ ಇದ್ದೀನಿ, ನಮ್ಮ ಮಾನ್ಯ ಕುಲ ಸಚಿವರಿಗೆ ಇಲ್ಲಿಂದಲೇ ನಾನೊಂದು ಸಂದೇಶವನ್ನು ನೀಡ್ತಾ ಇದ್ದೀನಿ. ದಯವಿಟ್ಟು ತಾವು ಕೂಡ ಒಂದು ವಿದ್ಯಾರ್ಥಿಯಾಗಿ ಒಂದು ಉತ್ತಮ ರೀತಿಯಾದಂತಹ ಅಧಿಕಾರದ ಸ್ಥಾನದಲ್ಲಿದ್ದೀರಾ. ತಮ್ಮ ಒಂದು ಜವಾಬ್ದಾರಿ ಏನು ಅಂತ ನಮಗೂ ಗೊತ್ತು. ತಾವು ಕೂಡ ಬೆಳಗಿಂದ ಸಂಜೆವರೆಗೆ ಆಫೀಸ್ ನಲ್ಲಿ ಕೂತ್ಕೊಂಡು ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ತಾವು ಕೂಡ ಚಿಂತನೆ ಮಾಡ್ತೀರಾ ಅಂತ ನಮಗೆ ಗೊತ್ತು. ದಯವಿಟ್ಟು ಒಂದು 5 ನಿಮಿಷ ನೀವು ಸಾಕಷ್ಟು ಬಾರಿ ನಾವು ಹೇಳಿದೀವಿ, ಚರ್ಚೆಗೆ ನಾವು ಬರ್ತೀವಿ ಅಂತ. 5 ನಿಮಿಷ ನಮಗೆ ಚರ್ಚೆಗೆ ನೀವು ಆಹ್ವಾನ ಮಾಡಿ. ನಾವು ಹೇಳಿಕೊಡ್ತೀವಿ NEP ಇಂದ ಏನು ಡಿಸ್ಅಡ್ವಾಂಟೇಜಸ್ ಅಂತ ನಾವು ಹೇಳಿಕೊಡ್ತೀವಿ. MSF ನ ಮಕ್ಕಳು ಈಗಲೂ ತಯಾರಿದ್ದಾರೆ. MSF ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್, MSF ಜಿಂದಾಬಾದ್. MSF ನ ಮಕ್ಕಳು ಈಗಲೂ ಕೂಡ ತಯಾರಿದ್ದೀವಿ. ದಯವಿಟ್ಟು ಒಂದು 5 ನಿಮಿಷ ಚರ್ಚೆಗೆ ನೀವು ನಮ್ಗೆ ಅವಕಾಶ ಕೊಡಿ. ನಿಮ್ಮ ಹತ್ರ ಟೇಬಲ್ ಅಲ್ಲಿ ಕೂತ್ಕೊಂಡು ನಾವು ಚರ್ಚೆ ನಿಮ್ಮ ಹತ್ರ ಮಾಡ್ತೀವಿ. ಆಗ ನೀವು ಹೇಳಿ, ಈ NEP ಇಂದ ಏನು ಡಿಸ್ಅಡ್ವಾಂಟೇಜಸ್ ಇದೆ, ವಿದ್ಯಾರ್ಥಿಗಳಿಗೆ ಏನು ಇದರಿಂದ ಲಾಭ ಇದೆ ಅಂತ ನೀವು ಆಗ ನಮಗೆ ಹೇಳಿ. ಆಗ ನಾವು ಒಪ್ಕೊಳ್ತೀವಿ, ಇದರಿಂದ ಒಳ್ಳೆ ಕೆಲಸ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ಪ್ರತಿಭಟನೆ ನಾವು ಇಲ್ಲಿಗೆ ಮುಟ್ಟುಗೊಳಿಸಿ ನಾವು ಹೋಗ್ತೀವಿ. ಒಂದು ವೇಳೆ ಅದನ್ನು ಬಿಟ್ಟು ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟವನ್ನು ಮಾಡಿದ್ರೆ ದಯವಿಟ್ಟು ನಾವು ಖಂಡಿತವಾಗಿ ಇದನ್ನು ಸಹಿಸುವಂತದ್ದಲ್ಲ. ನಾವು ಇದು ಸಹಿಸುವುದಿಲ್ಲ. MSF ನ ಮಕ್ಕಳು ಮುಂದೊಂದು ದಿನದಲ್ಲಿ ಇನ್ಶಾ ಅಲ್ಲಾ ನಾವು ಮಾಡಿ ತೋರಿಸ್ತೀವಿ. ವಿಧಾನಸೌಧ ಮುತ್ತಿಗೆ ನಾವು ಖಂಡಿತವನ್ನು ನಾವು ಹಾಕ್ತೀವಿ. MSF ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್, MSF ಜಿಂದಾಬಾದ್ MSF ಜಿಂದಾಬಾದ್. We want justice, we want justice, we want justice. ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಸಹೋದರಿ MSF ನ ನ್ಯಾಷನಲ್ ಉಪಾಧ್ಯಕ್ಷರಾದಂತಹ ಫಾತಿಮಾ ತಹಲಿ ಕೂಡ ಆಗಮಿಸಿದ್ದಾರೆ. ಇವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನ್ನ ಆತ್ಮೀಯ ಮಿತ್ರರು ಇವಾಗ್ಲೂ ಕೂಡ ಅವರು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮಾರ್ಗದರ್ಶನವನ್ನು ಕೂಡ ನೀಡ್ತಾರೆ. ಪಕ್ಷ ಯಾವುದೇ ಇರಲಿ, ಆದರೆ ಆ ಸೌಹಾರ್ದತೆ ನಮ್ಮೊಟ್ಟಿಗೆ ಇರುವಂತಹ ಒಂದು ಪ್ರೀತಿ ನಿಜಕ್ಕೂ ಶ್ಲಾಘನೀಯ. ಫಿರೋಜ್ ಮಲಾರ್ ಇವರನ್ನು ಕೂಡ ನಾನು ಆತ್ಮೀಯತೆಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಕ್ಕೆ ಫಿರೋಜ್ ಮಲಾರ್ ಒಂದೆರಡು ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತಾ ಕೇಳಿಕೊಳ್ಳುತ್ತಾರೆ. ಜಿಲ್ಲಾ MSF ಇದರ ವತಿಯಿಂದ
ಇವತ್ತು NEP ಇದರ ಕಾಯ್ದೆಯ ವಿರುದ್ಧ ಒಂದು ಯೂನಿವರ್ಸಿಟಿ ಚಲೋ ಅಂತ ಹೇಳಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಇವತ್ತು ಮುಖ್ಯ ಭಾಷಣಗಾರರಾಗಿ ಬಂದಂತ ಅಡ್ವೊಕೇಟ್ ಆದಂತ ಫಾತಿಮಾ ತಹ್ಲಿಯರ್ ಅವರೇ ಹಾಗೂ ರಾಜ್ಯ MSF ನ ಸದಸ್ಯರಾದಂತ ನನ್ನ ಸ್ನೇಹಿತನು ಕೂಡ ಆದಂತ ಇಸ್ರಾರ್ ಗೂಡಿನಬಲಿ ಅವರೇ ಹಾಗೂ ರಾಷ್ಟ್ರೀಯ MSF ಸದಸ್ಯರಾದಂತ ನೌಶಾದ್ ರವರೇ, ಅವತ್ತು ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವ ಇತ್ತು. ಆದರೆ ಇವತ್ತು ಈ ದೇಶದಲ್ಲಿ ಸಂವಿಧಾನ ಕೂಡ ಇಲ್ಲ, ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವ ಕೂಡ ಇಲ್ಲ. ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳೇ ಪ್ರಭು ಅಂತ ಹೇಳ್ತಾರೆ. ಆದ್ರೆ ಇವತ್ತು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಬಿಟ್ಟು ಸರ್ವಾಧಿಕಾರ ಮಾತ್ರ ಉಳಿದಿದೆ. ಇವತ್ತು ವಿದ್ಯಾರ್ಥಿಗಳಿಗೆ ನಾವು ನೋಡಿದ್ರೆ ದೇಶದಲ್ಲಿ ಬಡತನಕ್ಕೆ ಮೂಲ ಕಾರಣ ಯಾವುದಂತ ಹೇಳಿ ಪ್ರಶ್ನೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಬಡತನಕ್ಕೆ ಮೂಲ ಕಾರಣ ಅದು ಶಿಕ್ಷಣದ ಕೊರತೆ ಅಂತ ಹೇಳ್ತಾರೆ. ಈ ದೇಶದ ಆರ್ಥಿಕತೆಗೆ ಏನಾದ್ರೂ ಧಕ್ಕೆ ಆಗುವುದಾದ್ರೆ ಅದಕ್ಕೂ ಕಾರಣ ಯಾವುದಂತ ಕೇಳಿದ್ರೆ ಅದಕ್ಕೂ ಮೂಲ ಕಾರಣ ಶಿಕ್ಷಣದ ಕೊರತೆ ಅಂತ ಹೇಳ್ತಾರೆ. ಇವತ್ತು ಈ ದೇಶವನ್ನು ಆಳುವವರು ಎಲ್ಲವನ್ನು ಖಾಸಗೀಕರಣ ಮಾಡುವ ಮುಖಾಂತರ ವೈಜ್ಞಾನಿಕವಾಗಿರುವಂತಹ ಈ ದೇಶದ ಎಲ್ಲ ವಿಚಾರಗಳನ್ನು ಖಾಸಗೀಕರಣ ಮಾಡಿದ ನಂತರ ಇವತ್ತು ಶಿಕ್ಷಣದ ರಂಗಕ್ಕೆ ಬಂದಿಳಿದಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ 1986ರಲ್ಲಿ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಒಮ್ಮೆ ರಾಷ್ಟ್ರೀಯ ಶಿಕ್ಷಣ ಕಾಯ್ದೆ ಹೊಸತಾಗಿ ಬಂದಿತ್ತು. ತದನಂತರ ಸರಿಸುಮಾರು 34 ವರ್ಷ, ಈ 34 ವರ್ಷದಲ್ಲಿ ಶೈಕ್ಷಣಿಕವಾಗಿ ಶಿಕ್ಷಣ ನೀತಿ ಬಹಳಷ್ಟು ಗಂಭೀರತೆಯಿಂದ ಸಂವಿಧಾನಾತ್ಮಕವಾಗಿ 34 ವರ್ಷ ನಡೆದಿದೆ. ಆದ್ರೆ ಯಾವುದೇ ಜಿಲ್ಲೆಗಳಲ್ಲಾಗ್ಲಿ, ಯಾವುದೇ ರಾಜ್ಯಗಳಲ್ಲಾಗ್ಲಿ, ಯಾವುದೇ ಗ್ರಾಮದ ಮೂಲೆಗಳಲ್ಲಾಗ್ಲಿ ಯಾವುದೇ ಪ್ರತಿಭಟನೆ ನಡೆದಿಲ್ಲ. ಅವತ್ತಿಂದ ಇವತ್ತು ಕೂಡ ಯಾವುದೇ ವಿದ್ಯಾರ್ಥಿಗಳ ಮೇಲೆ ಒತ್ತಡ ಕೂಡ ಆಗಿಲ್ಲ, ಯಾವುದೇ ಪ್ರತಿಭಟನೆ ಕೂಡ ಆಗಿಲ್ಲ. ನಾವೇನು ಕೇಂದ್ರ ಸರ್ಕಾರಕ್ಕೆ ನೀವು ಶಿಕ್ಷಣ ನೀತಿಯನ್ನು ಬದಲಿಸಬೇಡಿ ಅಂತೇಳಿ ಖಂಡಿತ ನಾವು ಹೇಳ್ತಾ ಇಲ್ಲ. ಹೊಸದಾಗಿ ಬಂದಂತ ಆಡಳಿತ ವರ್ಗದವರಿಗೆ, ಆಡಳಿತ ಮಾಡುವವರಿಗೆ ಶಿಕ್ಷಣ ನೀತಿಯನ್ನು ಬದಲಿಸುವಂತ ಅಥವಾ ವ್ಯವಸ್ಥಿತ ರೂಪ ಮಾಡುವಂತ ಒಂದು ಅಧಿಕಾರ, ಒಂದು ಹಕ್ಕು ಅವರಿಗೆ ಇದೆ. ಆದ್ರೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಸಂವಿಧಾನಾತ್ಮಕವಾಗಿ ಎಲ್ಲ ಶೈಕ್ಷಣಿಕ ತಜ್ಞರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಈ ಒಂದು ಶಿಕ್ಷಣ ನೀತಿಯನ್ನು ತರಬೇಕೇ ಹೊರತು ಎಲ್ರಿಗೂ ತೊಂದರೆ ಆಗುವಂತ ರೀತಿಯಲ್ಲಿ. ಮೊದಲು 10+2 ಅಂತ ಇತ್ತು, ಇವತ್ತು 5+3+3+4 ಅಂತ ಮಾಡಿದ್ದಾರೆ. ಒಬ್ಬ ವಿದ್ಯಾರ್ಥಿಗೆ ಅವನ ಶೈಕ್ಷಣಿಕ PUC ಮುಗಿಸಬೇಕಾದ್ರೆ 15 ವರ್ಷ ಬೇಕಾಗುವಂತಹ ಒಂದು ವ್ಯವಸ್ಥೆಯನ್ನು ತಂದಿಟ್ಟಿದ್ದಾರೆ. ಇವತ್ತು ನೀವು ನೋಡಬೇಕು, ನಾವು MSF ವತಿಯಿಂದ ಇಲ್ಲಿ ಇವರೆಲ್ಲರೂ ಕೂಡ ಸೇರಿ ಪ್ರತಿಭಟಿಸ್ತಾ ಇದ್ದಾರೆ. ಕೇವಲ MSF ಮಾತ್ರ ಅಲ್ಲ, ಈ ದೇಶದ ಮೂಲೆ ಮೂಲೆಗಳಲ್ಲಿ ಕೂಡ ಪ್ರತಿಭಟನೆ ನಡೀತಾ ಉಂಟು. ಈ ಕೊರತೆಯನ್ನು ತೋರಿಸುವ ಮುಖಾಂತರ ಇವತ್ತು ನಾನು ಮೀಡಿಯಾವನ್ನು ನಾನು ಎದುರಿಸ್ತಾ ಇದ್ದೇನೆ, ನಾನು ನ್ಯೂಸ್ ಚಾನೆಲ್ಗಳನ್ನು ಎದುರಿಸ್ತಾ ಇದ್ದೇನೆ. ಏನೋ ಒಂದು ಸಾಧನೆ ಮಾಡಿದ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ನಾವು ಟಿವಿ ಚಾನೆಲ್ ಅಲ್ಲಿ ನೋಡುವಾಗ ಈ ಒಂದು ಹೊಸ ಶಿಕ್ಷಣ ನೀತಿಯನ್ನು ಏನೋ ಒಂದು ದೊಡ್ಡ ಗಣಂದಾರಿ ಕೆಲಸ ಮಾಡಿದ ರೀತಿಯಲ್ಲಿ ಇವರು ನ್ಯೂಸ್ ಚಾನೆಲ್ ಅಲ್ಲಿ ತೋರಿಸುವುದನ್ನು ನಾನು ಖಂಡಿತವಾಗಿ ಕೂಡ ನಾನು ಖಂಡಿಸ್ತೇನೆ. ಇದರಲ್ಲಾಗುವಂತಹ ಪ್ರಭಾವ ಏನೆಲ್ಲ ವಿದ್ಯಾರ್ಥಿಗಳ ಮೇಲೆ ಬೀಳ್ತದೆ ಅಂತೇಳಿ ಯಾವುದೇ ಪ್ರಭಾವವನ್ನು ಇವರು ತೋರಿಸದೆ ಬರೀ ಅದರಲ್ಲಿರುವಂತಹ ಏನೋ ಒಂದು ಕೆಲವು ವಿಚಾರಗಳನ್ನು ಇಟ್ಕೊಂಡು ಇಡೀ ಮೀಡಿಯಾ ನ್ಯೂಸ್ ಚಾನೆಲ್ಗಳು ಮಾಡುತ್ತಿರುವಂತ ಈ ಪ್ರಚಾರ ಖಂಡಿತವಾಗಿ ಖಂಡಿಸ್ತೇನೆ. ಈ ದೇಶ ಅವನತಿಗೆ ಹೋಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ವಿಚಾರದಲ್ಲಿ ಇವರಿಗೆಲ್ಲ ಮಾಡಿ ಆಯ್ತು. ಪದವಿ ಪಡೆದಂತಹ ಹುಡುಗರು
ಉದ್ಯೋಗ ಕೇಳಿದ್ರೆ ನೀವು ಹೋಗಿ ಪಕೋಡ ಮಾರಿ ಅಂತ ಹೇಳಿದವರಲ್ಲಿ ನಾವು ಏನು ಅವರಲ್ಲಿ ನಾವಿನ್ನು ಯೋಚಿಸಲಿಕ್ಕೆ ಸಾಧ್ಯ ಹೇಳಿ? ಪದವಿ ಪಡೆದ ನಂತರ ಹೋಗಿ ನೀವು ಪಕೋಡ ಮಾರಿ ಅಂತ ಹೇಳ್ತಾರೆ. ಇವರಿಂದ ನಾವು ಏನು ನಿರೀಕ್ಷಿಸಲಿಕ್ಕೆ ಸಾಧ್ಯ? ಏನು ಕೂಡ ನಿರೀಕ್ಷಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ನಾವಿವತ್ತು ಈ ಮುಂಚೆ ನಾನು ಉದಾಹರಣೆಗೆ ಹೇಳ್ತಾ ಇದ್ದೆ, ನಾನೊಬ್ಬ ರಾಜಕೀಯ ವ್ಯಕ್ತಿಯಾದ್ರೂ ಕೂಡ ಇವತ್ತು ವಿದ್ಯಾರ್ಥಿಗಳಿದ್ದಾರೆ. ಆದ್ರೂ ಕೂಡ ಒಂದು ಮಾತು ಹೇಳಲೇಬೇಕು. ಈ ದೇಶದ ಕೆಲವು ವರ್ಷಗಳ ಮುಂಚೆ ದೇಶದ ಪ್ರಧಾನ ಮಂತ್ರಿ ಏನೋ ಒಂದು ದೇಶಕ್ಕೆ ಮಾಡ್ತೇನೆ ಅಂತೇಳಿ, ಈ ದೇಶದ ಒಂದು ಉನ್ನತಿ ಸ್ಥಾನಕ್ಕೆ ಏರಿಸ್ತೇನೆ ಅಂತೇಳಿ ಒಂದು ರಾತ್ರಿಗೆ ನೋಟ್ ಬ್ಯಾನ್ ಮಾಡ್ತಾರೆ. ಅವಾಗ ಎಲ್ಲ ನಮ್ಮ ಬಡ ಜನರು, ನಮ್ಮ ವಿದ್ಯಾರ್ಥಿಗಳು, ನಮ್ಮೆಲ್ಲ ಮಧ್ಯಮ ವರ್ಗದವರು ನಾವು ಯೋಚನೆ ಮಾಡಿದ್ದೇವೆ ಏನೋ ಒಂದು ಆಗ್ಬಹುದಂತೇಳಿ. ಆದ್ರೆ ಇವತ್ತು ಕೂಡ ಅವತ್ತು ಹೇಳಿದ್ರು, ನಾನು ನೋಟ್ ಬ್ಯಾನ್ ಮಾಡ್ತೇನೆ, ಕಪ್ಪು ಹಣವನ್ನು ದೇಶಕ್ಕೆ ತರ್ತೇನೆ, ಒಬ್ಬೊಬ್ಬರ ಅಕೌಂಟಿಗೆ 15 ಲಕ್ಷ ಹಾಕ್ತೇನೆ ಅಂತ ಹೇಳಿ ಭರವಸೆ ಕೊಟ್ಟು ನೋಟ್ ಬ್ಯಾನ್ ಮಾಡಿ ಎಷ್ಟೋ ಮಂದಿ ATM ಮುಂದೆ ಸಾಯ್ತಾರೆ. ಇಡೀ ದೇಶ ಅಲ್ಲೋಲ ಕಲ್ಲೋಲ ಆಗ್ತದೆ. ಈ ಒಂದು ದ್ವಂದ್ವ ನೀತಿಯಿಂದ ಇಡೀ ದೇಶವೇ ಹದಗೆಟ್ಟು ಹೋಗ್ತದೆ. ತದನಂತರ ಇವತ್ತು ಶಿಕ್ಷಣಕ್ಕೆ ಇಳಿದಿದ್ದಾರೆ. ಖಂಡಿತ ಇದು ಕೂಡ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ರೊಚ್ಚಿಗೆದ್ದಿದ್ದಾರೆ. ಈ ವಿಚಾರದಲ್ಲಿ ಕೂಡ ಯಾವ ರೀತಿ ನೀವು ಈ ಮುಂಚೆ ಮಾಡಿದಂತ ಎಲ್ಲ ಸೈದ್ಧಾಂತಿಕವಾದಂತ ವಿಚಾರ ಯಾವ ರೀತಿ ಈ ದೇಶಕ್ಕೆ ಅವನತಿಯಾಗಿದೆಯೋ ಅದೇ ರೀತಿಯಲ್ಲಿ ಈ ಶಿಕ್ಷಣದ ವಿಚಾರದಲ್ಲಿಯೂ ಕೂಡ ಕೇಂದ್ರ ಸರ್ಕಾರ ಮಾಡಿದಂತ ಈ ಒಂದು ನಿರ್ಧಾರ, ಖಂಡಿತ ಅವರು ಮಾಡಿದ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಮಾಡಿದಂತ ಅನುಮೋದನೆ. ನಾನು ಈ ಒಂದು ಪ್ರತಿಭಟನೆ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಈ ಒಂದು ಪ್ರತಿಭಟನೆ ಮುಖಾಂತರ ಅವರಿಗೆ ಮನವಿ ಮಾಡ್ತಾ ಇದ್ದೇನೆ ಮತ್ತು ನಾನು ಅವರಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ. ನಮ್ಮ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತ ರೀತಿಯಲ್ಲಿ ಇವತ್ತು ಡಿಗ್ರಿಯನ್ನು 3 ವರ್ಷ ಇದ್ದಂತ ಡಿಗ್ರಿಯನ್ನು 4 ವರ್ಷಕ್ಕೆ ಮಾಡಿದ್ದಾರೆ. ಸಣ್ಣ ಮಕ್ಕಳು ಅವರ ಕಲಿಯದ ವಯಸ್ಸಿನಲ್ಲಿ, ಅವರು ಆಟ ಆಡೋ ವಯಸ್ಸಲ್ಲಿ ಶಾಲೆಗೆ ಹೋಗುವಂತ, ಅದು ಕೂಡ ಜಾಸ್ತಿಯಾಗಿ ಅವರು ಗೈರು ಆಗುವಂತ ಸಮಯದಲ್ಲಿ ಶಾಲೆಗೆ ಹೋಗುವಂತ ಕೆಲವೊಂದು ವಿಚಾರಗಳು ಈಗ ನಮ್ಮ ಫಾತಿಮಾ ತಹಲಿ ಅವರು ಮಾತಾಡ್ತಾರೆ. ಕೆಲವೊಂದು ವಿಚಾರ ನಿಮ್ಮ ಮುಂದೆ ಮಂಡನೆ ಮಾಡ್ತಾರೆ, ನಿಮಗೆ ತಿಳುವಳಿಕೆಯನ್ನು ಮಾಡ್ತಾರೆ. ಆ ಒಂದು ಮುಖಾಂತರ ನಿಮಗೆ ಗೊತ್ತಾಗ್ತದೆ ಕೆಲವೊಂದು ವಿಚಾರಗಳಲ್ಲಿ ಅವರು ಎಡವಿದ್ದಾರೆ. ಖಂಡಿತವಾಗಿ ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ನೂತನ ಶಿಕ್ಷಣ ಕಾಯ್ದೆಯನ್ನು ನೀವದನ್ನು ತಡೆಯಬೇಕು, ನೀವದನ್ನು ನಿಲ್ಲಿಸಬೇಕು. ಖಂಡಿತವಾಗಿ ಕೂಡ ಮುಂದಿನ ದಿನಗಳಲ್ಲಿ MSF ಇವತ್ತು ಇಷ್ಟೊಂದು ವಿದ್ಯಾರ್ಥಿಗಳು ಸೇರಿ ಪ್ರತಿಭಟಿಸ್ತಾ ಇದ್ದಾರೆ. ನನ್ನ ಗಮನದಲ್ಲಿ ಬಂದಿರೋ ಪ್ರಕಾರ ಇದು ಸಣ್ಣ ಮಟ್ಟದಲ್ಲಿ ಪ್ರಾರಂಭ ಅಂತ ಹೇಳಿ ಭಾವಿಸ್ತೇನೆ. ಇದು ಪ್ರಾರಂಭ ಮಾತ್ರ ಅಂತ ಭಾವಿಸ್ತೇನೆ. ಅಷ್ಟೊಂದು ಹುಮ್ಮಸ್ಸಿಂದ ಬಂದಿದ್ದಾರೆ, ಯಾರು ಕೂಡ ಹಿಂಜರಿಯುವ ಮಕ್ಕಳಲ್ಲ. ನಾನು ಕೇಳಿದ ಪ್ರಕಾರ ಇಲ್ಲಿ ಸೇರಿದವರು ಎಲ್ಲರೂ ಕೂಡ ಇದೆಲ್ಲದಕ್ಕೂ ಸಿದ್ಧನಾಗಿ ಬಂದಿದ್ದಾರೆ. ಖಂಡಿತ ಮುಂದಿನ ಈ ಒಂದು ನಡೆ ಇವರು ಬದಲಾಗದಿದ್ರೆ, ಇದನ್ನು ಬದಲಿಸದಿದ್ರೆ, ಈ ಶಿಕ್ಷಣ ನೀತಿಯನ್ನು ವಿದ್ಯಾರ್ಥಿಗಳಿಗೆ ಪೂರಕವಾಗಿ ಮಾಡದಿದ್ರೆ ಖಂಡಿತವಾಗಿ ಕೂಡ ಮುಂದಿನ ದಿನಗಳಲ್ಲಿ ನೀವು ಆದಷ್ಟು ದೊಡ್ಡ ಪ್ರತಿಭಟನೆಯನ್ನು ಎದುರಿಸಬೇಕಾಗುತ್ತದೆ. ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಗಳು ನೀವೆಲ್ಲರೂ ಕೂಡ ನಾಚಿಕೆಗೀಡಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ವಿಧಾನಸೌಧಕ್ಕೂ ಕೂಡ ಇಲ್ಲಿಂದ ಮೂಲೆಗಳಿಂದ, ಪ್ರತಿ ಹಳ್ಳಿಗಳಿಂದ ಕೂಡ ವಿಧಾನಸೌಧಕ್ಕೂ ಮಕ್ಕಳಲ್ಲಿ ಅಲ್ಲಿ ಹೋಗಿ ಪ್ರತಿಭಟಿಸಲಿಕ್ಕೆ ಯಾವುದೇ ಕಾಲಾವಕಾಶ ಕಡಿಮೆ ಇಲ್ಲ. ಹತ್ತಿರದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ವಿಧಾನಸೌಧಕ್ಕೆ ಮುತ್ತಿಗಾಗುವಂತ ಸಮಯ ಆದಷ್ಟು ಬೇಗ ಬಂದೇ ಬರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ಸಮಯದ ಅಭಾವ ಇದೆ. ನಮಗೆ ಪೊಲೀಸ್ ಇಲಾಖೆ ಬಹಳಷ್ಟು ನಾವು ಹೇಳಿದ ತಕ್ಷಣ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಅಭಿನಂದಿಸಿ, ಎಲ್ಲರಿಗೂ ಕೂಡ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. MSF Zindabad. We want justice. 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 ನಿಲ್ಲಲ್ಲ 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 ನಿಲ್ಲಲ್ಲ. ನ್ಯಾಯ ಸಿಗುವವರೆಗೂ ನಿಲ್ಲಲ್ಲ. ನ್ಯಾಯ ಸಿಗುವವರೆಗೂ ನಿಲ್ಲಲ್ಲ. ಅಧಿಕಾರಿಗಳೇ ನೋಡಿಲ್ಲಿ. ಅಧಿಕಾರಿಗಳೇ ನೋಡಿಲ್ಲಿ. ಅಧಿಕಾರಿಗಳೇ ಕೇಳಿಲ್ಲಿ. ಅಧಿಕಾರಿಗಳೇ ಕೇಳಿಲ್ಲಿ. Respected chair, ಇಲ್ಲಿ ಒಟ್ಟುಗೂಡಿಯ ಎಲ್ಲರಿಗೂ ಶುಭಾಶಯಗಳು, ನಮಸ್ಕಾರ, ಅಸ್ಸಲಾಮು ಅಲೈಕುಂ. It brings the cultural diversity, the legal diversity, the diversity of education.
We are proudly standing in front of this university, Mangalore University. This university is not just made with bricks and cement. This university is made with values, ideals, mission and vision. The motto of this university is knowledge is light. Knowledge is light, which means the light which is taking forward the entire students, the entire community into the straight path. We are gathered here to speak about the National Education Policy. നാഷണൽ എഡ്യൂക്കേഷൻ പോളിസിയെ കുറിച്ച് സംസാരിക്കുന്നതിന് വേണ്ടിയിട്ടാണ് നമ്മൾ ഇവിടെ ഒത്തുകൂടിയിട്ടുള്ളത്. It is going to be implemented. What is this national education policy? Looking, reading through the entire university, entire national education policy, what I felt is this policy is like a pen without ink in it. Without ink in it. It is like a tooth which is not there in the existence, which does not take forward the entire community of the students into the light of learning. National education policy may be felt as a fantastic imagination, may be felt as a dream of some of the political activists. But what is inside it? We know the fascist agendas of this government. The fascist agenda of this government. They are very brilliant in taking their agenda in this education policy. They are trying to upload their agenda in the brain of the students who are learning, who are studying in this country. We had lots of expectation. We thought about the international ideals which should be implemented in our policy. We were thinking and speaking for the changes that should be made in the education policy of India. But very unfortunately, the very pathetic situation of this government in putting their motto or in putting their agenda in this policy had made the entire thing as a fertile one. We need to speak up. Just think about the language or the kind of approach they had taken in the case of language. According to the National Education Policy, they want this language, whichever they are studying, the mother tongue should be studied up to the 8th standard. English is not mandatory. What does that say? When you go after your 8th standard, in which language you should be read? In which language you should be taught? Crossing the borders, in which language you will be listening, you will be thinking. I'm not speaking just about the borders between the states. I'm speaking about the borders between the nations. When you go out for a study, when you go out in another country, what will be the language you are going to study? MSF clearly asked this question: what should be the language of study for a student who is having their basic education?
Here they are classifying, they are dividing in the name of language. In the name of language. We have number of languages here. We have number of languages here. As we have a culture, we are being tutored, we are being speaking in different languages. That is the diversity. You may be asking or you may be having a counter that what about Japan? What about China? But those countries does not have a cultural diversification as that is existing in our country. We are taking our diversity of our nation as one of the highlight of our constitution and a highlight of our culture. So why this language, the mother tongue, it should be taught, but along with it, English language should also be promoted. When coming to classes of your students, your kids, they will be asked to study their mother tongue. Those who are rich, the rich class girls or rich class students may be given a chance to study in their private schools. They will be taught the different languages what they wish to study. But what about the students who are studying in government school? There are particular questions which should be raised. Think about the GDP. According to the National Education Policy, they are expecting to spend 6% of the GDP level for education, on education. Think about the recent years passed by. Think about the past years which we are being in this field. The government always had policies to bring to 6% of the GDP. But it was below 3%. The reality was it was below 3%. What is the formula? What is the formula which you are putting forward to take it to 6% on the education? We have no idea. We are asking some particular questions. You said about teaching. You said about the clear classes which should be given to the teachers who are going to educate the students. You are speaking that we should have a particular kind of teaching in our country. You are not speaking about the infrastructure. You are not speaking about the funds which should be given to the teacher training. We have questions. We have concerns on these issues. This is not one or two issues. We have lots of issues which is concerned with the national education policy which is going to be implemented. More questions. You are saying we are going to learn through fun. You are saying we are going to learn through fun. What kind of fun? What kind of fun? Is learning, is educating a sector, is a fun process? Is it a fun process? No, it should be given a prime importance. It should be given in a dignified manner. What kind of educational methods you are going to implement? You are thinking and you are speaking about your dreams. You are speaking about your dreams. These are all just fantasies. We are speaking about the realities. We are speaking about the realities. The whole people, the whole students who are gathered here are speaking for their justice. They are speaking for their right to education. They are speaking for their dignified right of education. All the authorities who are concerned with this educational policy, with this national education policies, should answer these questions. I declare this program or this protest by the MSF Vibrant Boys here as declared in the name of the God. I believe this is just the starting. We are just put our first foot in front. We are going to walk more to the offices of all the authorities who are sitting in MSF Zindabad! MSF Zindabad! MSF Zindabad!
ಜಿಂದಾಬಾದ್ ಎಂಎಸ್ಎಫ್ ಜಿಂದಾಬಾದ್. Thank you so much, and this program is declared open. Thank you. ನ್ಯಾಯವಿಲ್ಲದೆ ಹೋಗಲ್ಲ, ಜಿಂದಾಬಾದ್ 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 ಎಂಎಸ್ಎಫ್ ಜಿಂದಾಬಾದ್ ಅಚಂತವಿರುವ ನೀತಿಗಳಕ್ಕೆ, ಅರ್ಥವಿಲ್ಲದ ನ್ಯಾಯಗಳಕ್ಕೆ. ಹೀಗೆ ಮಾನ್ಯ ಕುಲಪತಿಗಳು ಮಂಗಳೂರು ವಿಶ್ವವಿದ್ಯಾಲಯ ಕಾಲೇಜು ದಕ್ಷಿಣ ಕನ್ನಡ. ವಿಷಯ NEP 2020 ಕರ್ನಾಟಕದಲ್ಲಿ ಜಾರಿಗೆ ಇಲ್ಲ ವಿದ್ಯಾರ್ಥಿಗಳಿಗಾಗುವ ಸಮಸ್ಯೆ ಬಗ್ಗೆ ಮಾನ್ಯರು. 2021-22 ಶೈಕ್ಷಣಿಕ ವರ್ಷಗಳಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ ಶೈಕ್ಷಣಿಕ ಬದಲಾವಣೆಗೆ ರಾಷ್ಟ್ರೀಯ ನೀತಿ 2020 NEP ನೀತಿಯನ್ನು ತರುತ್ತಿದೆ ಎಂಬ ನವ ಸುದ್ದಿ ಇರುವುದರಿಂದ ಈ ನೀತಿಯಿಂದ ವಿದ್ಯಾರ್ಥಿಗಳಿಗೆ ಉಪಯೋಗಿಗಿಂತ ದುಪ್ಪಟ್ಟು ಸಮಸ್ಯೆಗಳಿವೆ. ಇದರಿಂದ ವಿದ್ಯಾರ್ಥಿಗಳು ಎದುರಿಸುವ ಸಮಸ್ಯೆಗಳನ್ನು ವ್ಯಕ್ತಪಡಿಸುತ್ತಿದ್ದೇವೆ. NEP ಇಂದಾಗುವ ಬಹುದೊಡ್ಡ ಸಮಸ್ಯೆ ಶೈಕ್ಷಣಿಕ ವರ್ಷಗಳ ವಿಸ್ತರಣೆ, ಘಟಕಗಳ ಬದಲಾವಣೆ, ECCEಯ ಸೌಲಭ್ಯವಿಲ್ಲದೆ ಇರುವ ಶಾಲೆಗಳು, ಖಾಸಗೀಕರಣ, ಪಠ್ಯಕ್ರಮ ಬದಲಾವಣೆ, ಶೈಕ್ಷಣಿಕ ಒತ್ತಡ ಇತ್ಯಾದಿ ಸಮಸ್ಯೆಗಳನ್ನು ವಿದ್ಯಾರ್ಥಿಗಳು ಎದುರಿಸಬೇಕಾಗುತ್ತದೆ. ಪೋಷಕರಿಗೆ ಆರ್ಥಿಕ ಕುಂಠಿತ ಸಂಸ್ಥೆಗಳ ಬೆಳೆಯುವುದರಿಂದ ಹಲವು ಸಮಸ್ಯೆ ಎದುರಿಸಬೇಕಾಗುತ್ತದೆ. ಆದ್ದರಿಂದ ನಮ್ಮ ಜಿಲ್ಲೆಯ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ನಿಮ್ಮ ಧ್ವನಿ ಮತ್ತು ನಿಮ್ಮ ಸಹಾಯವಿರಲಿ. ನಮ್ಮ ಈ ಬೇಡಿಕೆಯನ್ನು ಸ್ವೀಕರಿಸಿ ಹಾಗೂ ಪರಿಶೀಲಿಸಿ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಪರಿಹಾರ ತರುವಲ್ಲಿ ಕೈ ಜೋಡಿಸುವಿರಿ ಎಂಬ ವಿಶ್ವಾಸದಲ್ಲಿ. We want justice. We want justice. Zindabad, 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 Zindabad. MSF Zindabad, MSF Zindabad. ಹೌದು ಸರ್, ಹಾಗೆಲ್ಲ ನಾವೊಂದು ಮಾತು ಹೇಳ್ತೀವಿ. ನಾವು ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ನಿಮ್ಮ ಕುಲಪತಿ ಅವರೇ. ಯಾಕೆಂದ್ರೆ ಅವರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ NEP ಬಗ್ಗೆ ನಾವು ಅನುಷ್ಠಾನ ಮಾಡ್ತೀವಿ ಅಂತ. ಅಲ್ಲಲ್ಲ ಇದಲ್ಲ ಸರ್, ನಾನು ಗವರ್ಮೆಂಟ್ ಅಲ್ಲೇ ಇದ್ದಾರೆ ಈಗ. ಬಟ್ ಅವರೇ ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ನೀಡಿದ್ದಾರೆ. ವಾಟ್ಸ್ಆಪ್ ಅಲ್ಲಿ ಈಗಲೇ ಕಳಿಸ್ತೀನಿ ನಾನು ಅವರಿಗೆ. ಕಳಿಸೋ ವಿಷಯ ಅಲ್ಲ, ನಾನು ಹೇಳುವಂಥದ್ದು ಏನಂದ್ರೆ ಗೊತ್ತಾ ಸರ್, ಅಲ್ಲಿ ವಿಧಾನಸೌಧದಲ್ಲಿ ಏನು ಅದು ಅಧಿವೇಶನ ಆಗಿತ್ತು ಆ ಸಂದರ್ಭದಲ್ಲಿ ಅಲ್ಲಿ ಅಧಿವೇಶನ ಆಗುವಾಗನೇ ಇವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. NEP ಅನ್ನು ನಾವು ನೇರವಾಗಿ ಇದು ಮಾಡ್ತೀವಿ ಅಂತ. ಇವರು ವಿದ್ಯಾರ್ಥಿಗಳ ಪರವಾಗಿರೋದು ಸರ್ಕಾರದ ಪರವಾಗಿರೋದು, ನಮಗೆ ಅದು ಮುಖ್ಯವಾಗಿ ಬೇಕಾಗಿರೋದು. ಇವತ್ತು ವಿದ್ಯಾರ್ಥಿಗಳು ರಸ್ತೆಗಿಳಿಕೆ ಮಾಡುತ್ತಿರುವುದೇ ನಮ್ಮಂತ ಕುಲಸಚಿವರಿಂದ. ಇಲ್ಲಾದ್ರೆ ವಿದ್ಯಾರ್ಥಿಗಳು ರಸ್ತೆಗಿಳುವಂತ ಅವಶ್ಯಕತೆ ಇರಲಿಲ್ಲ. ನಿಮ್ಮದು ಮನವಿ ಏನು ಕೊಡ್ತೀರಲ್ಲ ಸರ್, ನೀವು ಏನು ನಡವಳಿಕೆ ಮಾಡ್ತೀರಿ ಸರ್? ಆಗಿ ಸಿಂಡಿಕೇಟ್ ಅಲ್ಲಿ ಡಿಸ್ಕಷನ್ ಆಗ್ತದೆ. ನಿಮಗೆ ಅದರ ಏನಾದರೂ ಸರ್, ಒಂದು ವೇಳೆ ಅಲ್ಲ ನಾವು ಇಲ್ಲಿಂದ ಹೋಗ್ತೀವಿ, ಒಂದು ವೇಳೆ ಇದು ಆಗದಿದ್ದರೆ ಸರ್ ಹಾಗಾದ್ರೆ ನಿಮಗೆ ಯು ಹ್ಯಾವ್ ಎವರ್ ರೈಟ್ ಟು ಅಲ್ವಾ? ವಿ ಹ್ಯಾವ್ ರೈಟ್ಸ್ ಸರ್, ಕರೆಕ್ಟ್. ವಿ ಹ್ಯಾವ್ ರೈಟ್ಸ್ ಅಲ್ಲ ಸರ್, ವಿ ಹ್ಯಾವ್ ರೈಟ್ಸ್. ನಾವು ಏನು ಬೇಕಾದ್ರೂ ಮಾಡೋದಿದ್ರೆ ಇನ್ನೊಂದ್ಸಲ ಬಂದು ನಿಮ್ಮ ನಾವು ಹೇಳ್ತಾರೆ ಮುಕ್ತ ಚರ್ಚೆಗೆ ಅವ್ರು ಕರೀಲಿ ಸರ್. ಮುಕ್ತ ಚರ್ಚೆಗೆ ಅವ್ರು ಕರೆಯುವುದಿಲ್ಲ ಸರ್. ಇವತ್ತು ಅವರಿಲ್ವಾ? ನಾವು ಅದಕ್ಕೆ ಪ್ಲಾಟ್ಫಾರ್ಮ್ ನಾವು ಮಾಡಿ ಕೊಡ್ತೀವಿ ಸರ್. ನಾವು ಪ್ಲಾಟ್ಫಾರ್ಮ್ ಅವರ ಸಂದರ್ಭದಲ್ಲಿ ನಾವು ಬರ್ತೀವಿ. ರಿಜಿಸ್ಟರ್ ಹತ್ರ ನಾವು ಡಿಸ್ಕಸ್ ಮಾಡಿ ಒಂದು ಡೇಟ್ ನಿಮ್ಮ ಡೇಟ್ ಕೊಡು. ಶೀಘ್ರದಲ್ಲೇ ಮಾಡಬೇಕು ಕುಲಸಚಿವರಿಗೆ. ಅಲ್ಲ ಸರ್, ಲಾಸ್ಟ್ ಟೈಮ್ ನಾವು ಮನವಿ ಕೊಟ್ಟಿದ್ದು. ದಿಸ್ ಇಸ್ ಸೆಕೆಂಡ್ ಟೈಮ್. ನಾವು ಇದು ಸೆಕೆಂಡ್ ಟೈಮ್. No, one is vice chancellor, the other is registrar. Both are in Bangalore. I am deputy registrar. Both are out of state today. They went to Bangalore, attend a meeting in government. So you are asking for a date? Yeah, definitely. We will provide. You give a date. But they are not providing. No. This is the second time we are going to protest here. Are you going This is to not first give a time. date which ಅಲ್ಲ ಈಗ ಇದು ಡೇಟ್ ಮಾಡ್ಲಿಕ್ಕೆ ಇವರಾಗಲ್ಲ ಅಲ್ಲ ಸರ್, ಒಂದು ಮಾತು ನೀವು ಹೇಳಿದ್ರಿ ವಾಟ್ಸಪ್ ಅಲ್ಲಿ ಇಮಿಡಿಯೇಟ್ ಕಳಿಸ್ತೀನಿ ಅಂತ. ವಾಟ್ಸಪ್ ಅಲ್ಲಿ ಒಂದು ಡೇಟ್ ಕಳಿಸಿ ಸರ್, ನಾವು ಇಲ್ಲಿಂದ ಹೋಗ್ತೀವಿ ಸರ್. ಜಸ್ಟ್ ಒನ್ ರಿಕ್ವೆಸ್ಟ್ ಸರ್, ಅಷ್ಟು ಪವರ್ ನಾನು ಹೇಳಿದ್ ನಿಮಗೆ ನಿಮ್ಮ ಅರ್ಜಿಯನ್ನು ತಕ್ಷಣ ಕಳಿಸ್ತೀನಿ ಅಂತ. ಅಷ್ಟು ಪವರ್ ನನಗಿಲ್ಲ, ಅಷ್ಟು ಪವರ್ ನನಗಿಲ್ಲ. ಆದ್ರೆ ನಾನು ಡಿಸ್ಕಸ್ ಮಾಡಿ receipt after receiving this? Yeah, that will give. You give one more ನಂಬರ್ ಬರೀ ನಿಮ್ಮ ನಂಬರ್ ಬರೀ. ಅಲ್ಲ ಅದು ಅಲ್ಲಿ Will you provide it now? Yeah, now only will. ನಂಬರ್ ಕೊಡ್ಕೊ ಸೇವ್ ಸಂಜೆಗೆ ಮೀಟಿಂಗ್ Now only will give. ಇನ್ವರ್ಡ್ ಮಾಡಿ ನಂಬರ್ ಕೊಡೋದಿಲ್ಲ ಏನಿದೆ. When will be the VC present here? He will be coming on 12th tomorrow, but tomorrow morning he has some program, so he will be in Puttur. So is it possible for an appointment with him? Yeah, you can take the appointment. For that you have to call to the number, office number, and you have to get the appointment. You can get the appointment. ಇವತ್ತು ಆಗುದಿಲ್ಲ, ಯಾಕಂದ್ರೆ ಇವತ್ತು he is in meeting. ನಾವು ಅಪಾಯಿಂಟ್ಮೆಂಟ್ ತೆಗೆದುಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕಾಗ್ತದೆ. ಅಲ್ಲ, ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಮಾಡ್ಬೋದು, ಫೋನ್ ಮಾಡಿ ತಗೋಬಹುದು. ನೀವು ಟೈಮ್ ತಗೊಳ್ಬೋದು, ಯಾವ ಡೇಟ್ ಯಾವ ಟೈಮ್ ತಗೋಬಹುದು. ಕೊಡ್ತಾರೆ, ಖಂಡಿತ ಕೊಡ್ತಾರೆ ಅಪಾಯಿಂಟ್ಮೆಂಟ್. ಅಧಿವೇಶನ ಚರ್ಚೆ ಆಗುತ್ತೆ ಡೈರೆಕ್ಟ್. So when is the next syndicate meeting? 22nd. 22nd. We are not providing. Just a formalities we have to do. So what is? Now we'll give the reply.
They have to fix a meeting with students, particularly with MSF students. Communicate to our vice chancellor, whatever your idea. independent ആയിട്ട് തീരുമാനം എടുക്കാൻ Independent തീരുമാനമായിട്ട് നമുക്കൊന്നും അത്ര പവർ ഒന്നും ഇല്ലല്ലോ. ಇವರಿಗಿಂತ ಮೇಲ್ಗಡೆ We don't have that much of power. delegated persons only. അല്ല മാം അവർ പറയുന്നത് 22-ാം തീയതി അവരുടെ ഒരു മീറ്റിംഗ് ഉണ്ടെന്നല്ലോ. Syndicate meeting. Syndicate is stay. Before that, They independently cannot take in this no, because this is the government policy. That's true, but This is not the Bangalore City policy. I can understand that. ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಪ್ರಾಬ್ಲಮ್ ಅಲ್ಲ ಸರ್, ಕರೆಕ್ಟ್. ನಮ್ಮ ಭಾರತ ದೇಶದ ಪ್ರತಿಯೊಂದು ವಿದ್ಯಾರ್ಥಿಗಳ ಪ್ರಾಬ್ಲಮ್, ಕರೆಕ್ಟ್. ಐ ವಿಲ್ ಅಗ್ರಿ. ಬಟ್ ನಾನು ಹೇಳುವಂಥ ಒಂದು ಮಾತು, ಅವರು ಡೈರೆಕ್ಟಾಗಿ ಹೇಳಿದ್ದಾರೆ, ನೀವು ನೋಡಿದ್ದೀರ ಅವ್ರ ಸ್ಟೇಟ್ಮೆಂಟ್ ನೋಡಿದ್ದೀರಲ್ಲ ಸರ್, ಅನುಷ್ಠಾನ ನಾವು ಮಾಡ್ತೀವಿ. ವಿದ್ಯಾರ್ಥಿಗಳ ಚರ್ಚೆ ಮಾಡಿದೆ, ವಿದ್ಯಾರ್ಥಿಗಳ ನಾಯಕರೊಂದಿಗೆ ಚರ್ಚೆ ಮಾಡಿದೆ, ಅವ್ರು ಹೇಗೆ ಸರ್ ಡೈರೆಕ್ಟ್ ಅನುಷ್ಠಾನ ಮಾಡ್ತಾರೆ? Please take your earnest effort for making or fixing a meeting with those students. So you can promise Definitely, with this. myself and is the Dr. Chandra Vegade special officer. You will take the We earnest both will effort. convince today itself, and we will ask the vice chancellor. They are asking to convene the meeting. They are telling For this interaction, instead that's of these police officers and all the gatherings here, and it's being recorded also. Okay. So let's see what. Okay, what okay. they do. That I will take. Okay. You give the You want this ಅದು ನಾವೇ ಜೆರಾಕ್ಸ್ Xerox or Malpuga? No problem. One minute. ಬನ್ನಿ. Okay. ಶಾಂತಿಯುತವಾಗಿ ಮಾಡಿದ್ದೀವಿ, ಯಾವುದೇ ರೀತಿಯ ಗೊಂದಲ ಇಲ್ಲದೆ. ನಾವು ನಮ್ಮ ಹತ್ರ ಒಂದೇ ಬೇಡಿಕೆ, ನಮಗೆ ಬೇರೆ ದೇಶದ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ, ಬಟ್ ವಿದ್ಯಾರ್ಥಿ ಪರವಾಗಿ ನಾವೇನಂತ So they should be given a chance for hearing. No, that's natural justice. ಓಕೆ ಓಕೆ ಅದು ರಿಸೀವ್ ತಗೊಂಡು ಬನ್ನಿ.